ರಜತ ಮಹೋತ್ಸವದ ಸಂಭ್ರಮದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘ ಕೊಕ್ಕರ್ಣೆ ಇದೇ ಬರುವ ಡಿಸೆಂಬರ್ 27 ಶನಿವಾರದಂದು ಸಂಜೆ 3:30ಕ್ಕೆ ವಿವಿಧ ವೇಷಭೂಷಣಗಳು, ಭಜನಾ ತಂಡಗಳು, ಆಕರ್ಷಕ ಟ್ಯಾಬ್ಲೋಗಳು ಮತ್ತು ವಾದ್ಯ ಮೇಳಗಳೊಂದಿಗೆ ಅದ್ದೂರಿ ಶೋಭಾಯಾತ್ರೆ ನಡೆಯಲಿದೆ. ಈ ಪುರ ಮೆರವಣಿಗೆಯು ಕಡೂರು ಬಸ್ ನಿಲ್ದಾಣದಿಂದ ಹೊರಟು ಕೊಕ್ಕರ್ಣೆ ರಾಜರಸ್ತೆ ಮಾರ್ಗವಾಗಿ ಪವಿತ್ರ ಶಿವಗಿರಿಗೆ ಸಾಗಿ ಗುರುಮಂದಿರದಲ್ಲಿ ಸಮಾಪ್ತಿಗೊಳ್ಳಲಿದೆ. ಎರಡನೇ ದಿನ ಡಿಸೆಂಬರ್ 28 ಭಾನುವಾರ ಪೂರ್ವಾಹ್ನ 8:30ರಿಂದ ಧಾರ್ಮಿಕ ವಿಧಿವಿಧಾನಗಳು ಆರಂಭಗೊಂಡು ಪೂರ್ವಾಹ್ನ 10 ಗಂಟೆಗೆ ರಜತ ಮಹೋತ್ಸವದ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಸಂಜೆ 4:30ರಿಂದ ಪ್ರಧಾನ ಸಮಾರಂಭ ನಡೆದು ನಂತರ ರಾತ್ರಿ 8 ಗಂಟೆಗೆ ಸುಪ್ರಸಿದ್ಧ ಸಂಗಮ ಕಲಾವಿದರು ಉದ್ಯಾವರ ಅವರಿಂದ ಬ್ರಹ್ಮಗಂಟು ಎಂಬ ಹಾಸ್ಯಮಯ ಕನ್ನಡ ನಾಟಕ ಪ್ರದರ್ಶನಗೊಳ್ಳಲಿದೆ. ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ ಕೊಕ್ಕರ್ಣೆ 1997ರಲ್ಲಿ ಮುಂಬಯಿಯ ಉದ್ಯಮಿ ಬಾಬು ಶಿವಪೂಜಾರಿಯವರ ಹಾಗೂ ಆಮಂತ್ರಿತ ಅತಿಥಿಗಳ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿತು. 98ರಲ್ಲಿ ನಾವು ಸಂಘವನ್ನು ನೋಂದಾಯಿಸಿದೆವು. ಅನಂತರ ನಮ್ಮ ಪ್ರಾರಂಭದ ಅಧ್ಯಕ್ಷರಾಗಿ ವೆಂಕಟೇಶ್ವರಣ ಕೊಕ್ಕರ್ಣೆ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸಂಜೀವ ಮಾಸ್ಟರ್ ಒಂದು ಸಂಸ್ಥೆಯನ್ನು ಮುನ್ನಡೆಸಿದೆವು. ಹಾಗೆಯೇ 2001ರವರೆಗೆ ವೆಂಕಟೇಶ್ವರರು ಅಧ್ಯಕ್ಷರಾಗಿದ್ದ ನಂತರ ಮುಂದಿನ 2001ರಿಂದ 2014ರವರೆಗೆ ಅಧ್ಯಕ್ಷನಾಗಿ ನಾನು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಿದೆ. ಆ ಅವಧಿಯಲ್ಲೇ ನಾವು ಸಂಘಕ್ಕೆ ಬೇಕಾದಂಥ ನಿವೇಶನವನ್ನು ಖರೀದಿಸಿದೆವು. ಅನಂತರ ಈ ಭವ್ಯ ಸಭಾಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಕಟ್ಟಡದ ಕಾಮಗಾರಿಯನ್ನು ಪ್ರಾರಂಭಿಸಿದೆವು. ಅನಂತರ ಗುರುಮಂದಿರವನ್ನು ನಿರ್ಮಾಣ ಮಾಡಿದೆವು, ನಾಗಮಂದಿರವನ್ನು ನಿರ್ಮಾಣ ಮಾಡಿದೆವು. ಅನಂತರ ಆಂಜನೇಯ ಸ್ವಾಮಿಯನ್ನು ಸಹ ಕೂಡ ಸನ್ನಿಧಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದೆವು. ನಾವು ಆರಂಭ ಕಾಲದಲ್ಲಿ 15 ಗ್ರಾಮಗಳ ವ್ಯಾಪ್ತಿಯಲ್ಲಿ ಈ ಸಂಘವನ್ನು ನಿರ್ಮಾಣ ಮಾಡಿಕೊಂಡು ಪ್ರತಿ ಮನೆಗಳಿಗೆ ಸಂಚರಿಸಿ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರಿಗೂ ಮಂದಟ್ಟು ಆಗುವ ಹಾಗೆ ತಿಳಿಸಿ ಈ ಸಂಘಟನೆಯ ಮಹತ್ವ ಏನು, ಸಂಘಟನೆಯಿಂದ ನಮಗೇನು ಪ್ರಯೋಜನ ಎನ್ನುವುದನ್ನು ಪ್ರತಿಯೊಬ್ಬ ನಮ್ಮ ಸಮಾಜದವರಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆವು. ನಂತರ ನಿರಂತರವಾಗಿ ಕಾರ್ಯಕಾರಿ ಮಂಡಳಿಯ ಮೂಲಕ ಸುಮಾರು ನಮ್ಮಲ್ಲಿ ಕಾರ್ಯಕಾರಿ ಮಂಡಳಿಯಲ್ಲಿ 48 ಜನ ಸದಸ್ಯರಿದ್ದಾರೆ. ಬೇರೆ ಬೇರೆ ಭಾಗಗಳಿಂದ ಪ್ರತಿ ತಿಂಗಳಿಗೊಮ್ಮೆ ಈ ಸಭೆಯನ್ನು ನಡೆಸಿ ಸಂಘದ ಶ್ರೇಯೋಭಿವೃದ್ಧಿಗಾಗಿ ಸೂಕ್ತ ಸಲಹೆ ಸೂಚನೆಗಳನ್ನು ಅವರೆಲ್ಲರೂ ನೀಡುತ್ತಾ ಸಂಘದ ಅಭ್ಯುದಯಕ್ಕಾಗಿ ನಿರಂತರ ಶ್ರಮಿಸಿಕೊಂಡು ಬಂದಿದ್ದೇವೆ. ನಮಗೊಂದು ಕನಸಿತ್ತು, ಇದುವರೆಗೆ ಪ್ರತಿ ಮನೆಗಳನ್ನು ಸಂಪರ್ಕಿಸಲಿಕ್ಕೆ ನಮಗೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಈಗ ಪ್ರಸ್ತುತ ಈ ಸಂಘದ ಅಧ್ಯಕ್ಷೆಯಾಗಿ ಬೇಬಿ ಎಸ್ ಪೂಜಾರಿಯವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಅವಧಿಯಲ್ಲಿ ನಾವು ಈ ನಮ್ಮ ಸಂಘಕ್ಕೆ 25 ವರ್ಷ ತುಂಬಿರುವಂಥ ಈ ಸಂದರ್ಭದಲ್ಲಿ ರಜತ ಮಹೋತ್ಸವವನ್ನು ಹಮ್ಮಿಕೊಂಡು ಪ್ರತಿ 15 ಗ್ರಾಮಗಳ ಸುಮಾರು 800 ಮನೆಗಳಿಗೂ ಭೇಟಿ ಮಾಡಿ ಅವರಿಗೆ ಸಂಘದ ಮಹತ್ವ, ಸಂಘಟನೆಯ ಮಹತ್ವವನ್ನು ತಿಳಿಸಿ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಇಡೀ ಬಿಲ್ಲವ ಸಮುದಾಯದವರು ಒಟ್ಟಾಗುವಂಥ ಒಂದು ಅವಿಸ್ಮರಣೀಯ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದೆವು. ಹಾಗೆಯೇ ನಿರಂತರವಾಗಿ ಈ ಒಂದು ಬಹಳ ಕನಸನ್ನು ಇಟ್ಟುಕೊಂಡಿದ್ದೆವು. ಅನೇಕ ನಮಗೆ ಸಹಕರಿಸಿದಂಥ ಅನೇಕ ಮಂದಿ ಇದ್ದಾರೆ. ವಿನಯ್ ಕುಮಾರ್ ಸೊರ್ಕೆ ಅವರು, ಬಿ ಕೆ ಹರಿಪ್ರಸಾದ್ ಅವರು, ವಿಶೇಷವಾಗಿ ಜನಾರ್ದನ್ ಪೂಜಾರಿಯವರ ನಮಗೆ ಬಹಳಷ್ಟು ದೊಡ್ಡ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಭಾಭವನ ಉದ್ಘಾಟಿಸಿದ್ದಾನೆ. ಗುರುವಿನ ಮಂದಿರವನ್ನು ಉದ್ಘಾಟಿಸಲಿಕ್ಕೆ ಕೂಡ ಇಲ್ಲಿವರೆಗೆ ಆಗಮಿಸಿದ್ದಾರೆ. ಹಾಗೆ ಅವರ ಒಂದು ವತಿಯಿಂದ ಪ್ರತಿ ತಿಂಗಳು ಮಕ್ಕಳಿಗೆ 2,000 ರೂಪಾಯಿ ಸಹಾಯಧನವನ್ನು ಕೂಡ ನೀಡ್ತಾ ಬಂದಿದ್ದಾರೆ. ಅದರ ಮೂಲಕ ನಾವು ಜನಾರ್ದನ ಪೂಜಾರಿ ವಿದ್ಯಾ ಪ್ರತಿಷ್ಠಾನ ತೆರೆದು ಆ ಮೂಲಕ ಪ್ರತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಎನ್ನುವಂಥ ಒಂದು ನಿರೀಕ್ಷೆ, ಬಹು ಕನಸು ನಮ್ಮದಾಗಿದೆ. ಆ ಕನಸನ್ನು ಆ ದೇವರು ನಾರಾಯಣ ಗುರುಗಳು ಈಡೇರಿಸಬೇಕು ಅಂತ ನಾನು ಸದಾ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮೊದಲಿಗೆ ನಮ್ಮ ಕ್ಷೇತ್ರದ ಎಲ್ಲ ದೇವರುಗಳನ್ನು ನೆನೆಸ್ತಾ, ಹಾಗೆ ನಮ್ಮ ನಾರಾಯಣ ಗುರುಗಳನ್ನು ನೆನೆಸ್ತಾ
ಈ ಒಂದು ಕಾರ್ಯಕ್ರಮವನ್ನು ಮಾಡಲು ನಾವು ಸತತ ಈ ಒಂದು ವರ್ಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರತಿ ಮನೆಗೆ ಹೋಗಿ ಈ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕೆಂಬ ಒಂದೇ ಒಂದು ದೃಷ್ಟಿಯಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಎಲ್ಲರೊಟ್ಟಿಗೆ ಸೇರಿ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿ ಮಾಡಬೇಕಂತೇಳಿ ಎಲ್ಲ ಸಾಧಾರಣ 800 ಮನೆಗಳಿಗೆ ತೆರಳಿ ಅಲ್ಲಿ ಅವರ ಸುಖ ಕಷ್ಟ ನೋಡಿ ಅವರ ಹತ್ರ ಪ್ರತಿಯೊಬ್ಬರ ಮನೆಯಿಂದ ನಾವು ಸ್ಪಂದನೆ ಕೊಟ್ಟು ಈ ಒಂದು ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಬೇಕೆಂಬ ಒಂದೇ ಒಂದು ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ನಮಗೆ ಎಲ್ಲರೂ ಸಹಕಾರ ಕೊಟ್ಟು ನಡೆಸಬೇಕಂತ ನಾವು ಎಲ್ಲರ ಹತ್ರ ಕೇಳಿ ಎಲ್ಲರ ಮನೆ ಇನ್ನೂ ಮಾಡಬೇಕು ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ಹೇಳ್ತಾ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶುಭ ದಿನ, ಸಂಕ್ರಾಂತಿಯ ಈ ಪೂರ್ವ ಕಾಲದಲ್ಲಿ ನಮ್ಮ ಸಂಘದ ತುಂಬ ಕನಸು 25ನೇ ವರ್ಷ ರಜತ ಮಹೋತ್ಸವದ ಕನಸು ಇವತ್ತಿನ ದಿನದಲ್ಲಿ ನೆರವೇರ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಾನೆಲ್ಲರಿಗೂ ಒಳ್ಳೆಯದನ್ನು ಸ್ವಾಗತವನ್ನು ಬಯಸುತ್ತಾ ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅನ್ನುವ ರೀತಿಯಲ್ಲಿ ನನ್ನ ಒಂದೆರಡು ಹಿತನುಡಿಯನ್ನು ಆಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ರೂಪುರೇಷೆ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಮ್ಮ ಗೆಸ್ಟ್ಗಳು ಅವರನ್ನೆಲ್ಲ ಒಂದು ಸಣ್ಣ ರೀತಿಯಲ್ಲಿ ನೆನಪು ಮಾಡಿಕೊಳ್ಳುವಂಥ ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮ 27ನೇ ತಾರೀಕು ಸಂಜೆ 3:30ಕ್ಕೆ ಕಾಡೂರು ಬಸ್ ಸ್ಟ್ಯಾಂಡಿನಿಂದ ಕೊಕ್ಕರ್ಣೆ ನಮ್ಮ ಈ ಸಂಘದವರಿಗೆ ಪುರ ಮೆರವಣಿಗೆಯಿಂದ ಪ್ರಾರಂಭವಾಗಿ ಸಂಜೆ ಸಭಾ ಕಾರ್ಯಕ್ರಮ, ಹಾಗೆ 28ನೇ ತಾರೀಕು ಬೆಳಗ್ಗೆಯಿಂದ ಕಾರ್ಯಕ್ರಮ ಸಂಜೆ ತನಕ. ಬೆಳಿಗ್ಗೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರು ನಮ್ಮ MP ಅವರು ಈ ಕಾರ್ಯಕ್ರಮವನ್ನು 25ನೇ ವರ್ಷದ ಕಾರ್ಯಕ್ರಮ ರಜತ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಎಲ್ಲ ನಮ್ಮ ವಿನಯ್ ಕುಮಾರ್ ಸ್ವರ್ಕೆ ಇರ್ಬೋದು, ನಮ್ಮ ಸ್ವಾಮಿಯಾದಂಥ ವಿಖ್ಯಾತನಾದ ಸ್ವಾಮಿಯವರ ಉಪಸ್ಥಿತಿಯಲ್ಲಿ ಅದ್ಧೂರಿಯಾದಂಥ ಈ ಕಾರ್ಯಕ್ರಮ. ಹಾಗೆ ನಮ್ಮ ಒಂದು ಈ ಬಿಲ್ಲವ ಸಮಾಜದ ಕಾರ್ಯಕ್ರಮ ಬರೀ ಬಿಲ್ಲವದ ಸಮಾಜದ ಕಾರ್ಯಕ್ರಮ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಸರ್ವರನ್ನು ಗುರುತಿಸಿ, ಎಲ್ಲ ಸಮುದಾಯದವರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು, ಅವರನ್ನು ಗೌರವಿಸುವಂಥ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಹಾಗೆ 14ನೇ ತಾರೀಕು ನಮ್ಮ ಸಮಾಜ ಬಾಂಧವರ ಕ್ರೀಡಾಕೂಟ, ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕು ಅನ್ನುವ ದೃಷ್ಟಿಯಲ್ಲಿ ನಮ್ಮ ಎಲ್ಲ ನಮ್ಮ ಸಮಾಜ ಬಾಂಧವರು ಹಾಗೆ ಇತರ ಎಲ್ಲ ನಮ್ಮ ಗಣ್ಯರು ಬಂದು ಈ ಕಾರ್ಯಕ್ರಮ ಚಂದ ಕಾಣಿಸಿಕೊಡ್ಬೇಕು ಅಂತ ಈ ಮೂಲಕ ವಿನಂತಿಸಿಕೊಡ್ತೇನೆ.